ಕರ್ಕಶ ಶಬ್ದ ಮಾಡುವ ಹಾಗೂ ಬೈಕ್ಗಳಲ್ಲಿ ನಿಯಮ ಬಾಹಿರವಾಗಿ ಅಳವಡಿಸಿದಂತಹ 71 ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಉಡುಪಿ ಪೊಲೀಸರು ಇಂದು ರೋಡ್ ರೋಲರ್ ಬಳಸಿ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಮಣಿಪಾಲ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಜನವರಿ 1 ರಿಂದ ಜನವರಿ 25ರವರೆಗೆ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿ ಮೋಟಾರು ವಾಹನ ನಿಯಮ ಉಲ್ಲಂಘಿಸಿದ ಒಟ್ಟು 71 ಮೋಟಾರು ವಾಹನ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್, ಕಳೆದ ವರ್ಷವೂ ಇದೇ ರೀತಿಯ ಕಾರ್ಯಾಚರಣೆಯನ್ನು ನಡೆಸಿದ್ದೆವು. ಇದಾದ ಬಳಿಕವೂ ದೋಷಪೂರಿತ ಸೈಲೆನ್ಸರ್ಗಳ ಬಳಕೆಯ ಕುರಿತು ಹಲವು ದೂರುಗಳು ಬಂದಿದ್ವು. ವೈದ್ಯರು ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಸೇರಿದಂತೆ ಹಲವು ಮಂದಿ ಸ್ಥಳೀಯರು ಕರ್ಕಶ ಶಬ್ದ ಸೈಲೆನ್ಸರ್ಗಳ ನಿರಂತರ ಬಳಕೆಯ ಬಗ್ಗೆ ದೂರನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ತಕ್ಷಣ ಕ್ರಮವನ್ನು ಕೈಗೊಂಡಿದ್ದು ಸೈಲೆನ್ಸರ್ಗಳನ್ನು ಅಳತೆ ಮಾಡಿ ವಾಹನ ಸವಾರರಿಗೆ ದಂಡವನ್ನು ವಿಧಿಸಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದರು. ಈ ವೇಳೆ ಮಣಿಪಾಲ ವೃತ್ತ ನಿರೀಕ್ಷಕ ಮಂಜುನಾಥ್, ಉಡುಪಿ ಪೊಲೀಸ್ ಉಪ ಆಯುಕ್ತ ಸುಧಾಕರ್ ಎಸ್ ನಾಯಕ್ ಹಾಗೂ ಮಣಿಪಾಲ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. Justin. ಈ ವರ್ಷ ಜನವರಿ 1 ರಿಂದ 25ರವರೆಗೆ ಅಂದರೆ ಈ ತಿಂಗಳು 25ರವರೆಗೆ ಒಂದು ಸ್ಪೆಷಲ್ ಡ್ರೈವ್ನ ತಗೊಂಡು ಒಟ್ಟು 71 ದೋಷಪೂರಿತ ಸೈಲೆನ್ಸರ್ಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಎಲ್ಲನೂ ಟೂ ವೀಲರ್ಸ್ಗಳದೆ. ಯೂಶಲಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಅದರಲ್ಲಿ ಹೇಳಿರೋಂಥ ನಿಯಮ ಪ್ರಕಾರ 80 ಡೆಸಿಬಲ್ಸ್ಗಿಂತ ಕಡಿಮೆ ಇರಬೇಕು. ಯಾವುದೇ ರೀತಿ ಶಬ್ದ ಮಾಲಿನ್ಯ ಅದು ಹೊರಹಾಕಬೇಕಾದ್ರೆ 80 ಡೆಸಿಬಲ್ಸ್ ಕಮ್ಮಿ ಇರಬೇಕು. ಈ ಎಲ್ಲ ಸೈಲೆನ್ಸರ್ಗಳೂ ಮೋರ್ ದೆನ್ 80 ಡೆಸಿಬಲ್ಸ್ ಇರೋದ್ರಿಂದ ಇವರು ವಾಹನ ಸವಾರ ಕಡೆಯಿಂದ ಅವ್ರನ್ನ ವಶಪಡಿಸ್ಕೊಂಡಿದ್ರಿ. ಪ್ಲಸ್ ಇದೆಲ್ಲನೂ ಸಹ ಆಲ್ಟರ್ಡ್. ಇದೇನು ನಮ್ಮ ಟೂ ವೀಲರ್ಗಳಿಗೆ ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ ಏನು ಕಳಿಸಿರೋದನ್ನ ಸೈಲೆನ್ಸರ್ನ ತೆಗೆದು ಇವರು ಈ ರೀತಿ ಡಿಫೆಕ್ಟಿವ್ ಸೈಲೆನ್ಸರ್ನ ಅಳವಡಿಸ್ಕೊಂಡಿರ್ತಾರೆ. ಇದರಿಂದ ಒಂದು ಕರ್ಕಶ ಶಬ್ದ ಒಂದು ಬರ್ತದೆ. ಪ್ಲಸ್ ಇಟ್ಸ್ ಅ ಪಬ್ಲಿಕ್ ನ್ಯೂಸೆನ್ಸ್. ನಮಗೆ ಮಣಿಪಾಲದ ಸಾರ್ವಜನಿಕರು ಸುಮಾರು ಜನ ಕಂಪ್ಲೇಂಟ್ ಸಹ ಮಾಡಿದರು ದಟ್ ಸಂಜೆ ಹೊತ್ತು ಈ ಟೂ ವೀಲರ್ಗಳಲ್ಲಿ ಈ ಥರ ಡಿಫೆಕ್ಟಿವ್ ಸೈಲೆನ್ಸ್ ಹಾಕ್ಕೊಂಡು ಸಿಕ್ಕಾಪತ್ತೆ ಶಬ್ದ ಮಾಲಿನ್ಯ ಬರ್ತಿದೆ ಅಂತ. ಜನವರಿ 1 ರಿಂದ 25ನೇ ತಾರೀಕುವರೆಗೆ ಒಟ್ಟು 71 ಸೈಲೆನ್ಸರ್ನ ನಾವು ಸೀಸ್ ಮಾಡ್ಕೊಂಡಿದ್ವಿ. ಇವತ್ತು ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ನಿಷ್ಕ್ರಿಯಗೊಳಿಸ್ತಾ ಇದ್ವಿ. ಇಲ್ಲಿ ಸುತ್ತಮುತ್ತ ಹಾಸ್ಪಿಟಲ್ಸ್ ಜಾಸ್ತಿ ಇರೋದ್ರಿಂದ ಸ್ಟೂಡೆಂಟ್ ಕಮ್ಯುನಿಟಿ ಜಾಸ್ತಿ ಇದೆ. ನೈಟ್ ಟೈಮು ಓದೋಂಥ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇರ್ತಾರೆ. ನೈಟ್ ಟೈಮು ಜಾಸ್ತಿ ಟೂ ವೀಲರಲ್ಲಿ ಓಡಿಕೊಂಡು ಶಬ್ದ ಮಾಲಿನ್ಯ ಮಾಡೋದು, ಹಾಸ್ಪಿಟಲ್ ಮುಂದೆ ನಾಯ್ಸ್ ಪೊಲ್ಯೂಷನ್ ಮಾಡೋಂಥದ್ದು ಇದು ಜಾಸ್ತಿ ಇರೋದ್ರಿಂದ ನಾವು ಈ ಡ್ರೈವನ್ನು ತೊಗೊಂಡಿದ್ರಿ. ಅದರಿಂದ ಇವತ್ತೊಂದು 71 ಸೈಲೆನ್ಸರ್ನ ಸೀಸ್ ಮಾಡ್ಕೊಂಡಿದ್ವಿ. ನಾವು ಇದರಲ್ಲಿ ಒಂದು ಸೈಲೆನ್ಸರೇ 25 ರಿಂದ 30 ಸಾವಿರ ಆಗ್ತಾಯಿದೆ. ಅದನ್ನು ಎಲ್ಲಿ ಮಾಡಿಸ್ಕೊಂಬತ್ತನ್ನ ಪತ್ತೆ ಮಾಡಬೇಕನ್ನ ಅದೊಂದು ಕಾರ್ಯ ನಮ್ಮ ಮೈಂಡಲ್ಲಿ ಅದೇ ಬರ್ತಾ ಇದೆ. ಇದು ಯಾರಿದ್ರೆ ಈ ರೀತಿ ಗೊತ್ತಿದ್ರೂ ಸಹ ಕಾನೂನು ಬಾಹಿರವಾಗಿ ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ನೋಡಬೇಕು. ಅದ್ರ ಮೇಲೆ ನಾವು ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡ್ತೀವಿ.